ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆದ ಇವರ ಕುಡ್ಲದ ಸರಡು ಜನಕುಲು ಶ್ರದ್ಧೆ ಭಕ್ತಿಡು ಪಾಲ್ದೆ ತೊಂದು ಜಿಲ್ಲಾಧಿಕಾರಿ ಮುಲಾಯ್ ಮುಹಿಲನ್ ಸಂದೇಶ ಕೊಡ್ತಾರೆ. ಆರು ಸಂಸಾರದ ಒಟ್ಟಿಗೂ ಕುದ್ರೋಳಿ ಕ್ಷೇತ್ರಗೂ ಪೋದು ದಸರಾ ವೈಭವ ತುದು ಮೆಚ್ಚಿಗೆ ತೆರಿಪಾದಿರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡತೊಂದುಪ್ಪುನ ಮಂಗಳೂರು ದಸರಾ ಮಲ್ಲ ಉಚ್ಚೆಗು ಸಂಸಾರದ ಒಟ್ಟಿಗೂ ಪೋಯಿನ ಮುಲಾಯ್ ಮುಹಿಲನ್ ನವದುರ್ಗಿ ಬಕ ಶಾರದೆಗ್ ಇಸೇಸ ಪ್ರಾರ್ಥನೆ ಮಲ್ತದ ಇಸೇಸ ಪೂಜೆ ಸಂದಾಯರ. ವೈಭವ ನಡಪುನ ಕುಡ್ಲ ದಸರಡು ರಡ್ಡನೇ ವರ್ಷ ಪಾಲ್ದಿತ್ತೊನ್ನ ಬಗೆಟ್ ಸಂತೋಷ ತೆರಿಪಾಯಿನ ಜಿಲ್ಲಾಧಿಕಾರಿ ಶೋಭಾಯಾತ್ರೆಡ್ಲ ಪಾಲ್ದಿತ್ತೊನ್ನೊಡೊಂದು ಪಂಡ್ಯರ. ಮಂಗಳೂರು ದಸರಾಂದು ಪುದರ್ಪುಯಿನ ಕುದ್ರೋಳಿ ದಸರಡು ಜನಕುಲು ಶ್ರದ್ಧೆ ಭಕ್ತಿಡು ಪಾಲ್ದಿತ್ತೊನ್ನೊಡೊಂದು ಮುಲಾಯ್ ಮುಹಿಲನ್ ಸಂದೇಶ ಕುರಿಯರ. ಮಂಗಳೂರಿಗೆ ವಿಶಿಷ್ಟವಾದದ್ದು ದಸರಾ ಹಬ್ಬ. ದಸರಾ ಹಬ್ಬದಲ್ಲಿ ವಿಶಿಷ್ಟವಾದದ್ದು ಕುದ್ರೋಳಿ ದೇವಸ್ಥಾನದಲ್ಲಿ ಆಗುವಂಥ ಈ ಒಂದು ಹಬ್ಬ. ಇದನ್ನು ಹೋದ ವರ್ಷವೂ ನಾವು ನೋಡುವಂಥ ಒಂದು ಭಾಗ್ಯ ನಮ್ಗೆ ಸಿಕ್ತು. ಈ ವರ್ಷವೂ ಸಹ ಈ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇರುವಂಥದ್ದನ್ನು ಇವತ್ತು ಕುಟುಂಬ ಸಮೇತ ನಾವು ಬಂದು ದೇವಿಯ ಆಶೀರ್ವಾದನ ಪಡ್ಕೊಂಡು ನಾವು ದರ್ಶನ ಮತ್ತು ಈ ಒಂದು ವೀಕ್ಷಣೆಯನ್ನು ಮಾಡಲಿಕ್ಕೆ ಕಲ್ತಿದ್ದೇವೆ. ತುಂಬ ಖುಷಿ ಸಂತೋಷ ಜೊತೆ ಎಲ್ಲರೂ ಕೈ ಜೋಡಿಸ್ಕೊಂಡು ಒಂದು ಹಬ್ಬವಾಗಿ ಮಂಗಳೂರದ ಕುಡ್ಲದ ಒಂದು ಹಬ್ಬವಾಗಿ ಇದನ್ನು ಆಚರಣೆ ಮಾಡ್ತಾ ಬರ್ತಾ ಇರುವಂಥದ್ದು. ಈ ವರ್ಷವೂ ಸಹ ಅಷ್ಟೇ ಒಂದು ಉತ್ಸಾಹದಿಂದ ಇದನ್ನು ಮಾಡಬೇಕು, ನಾವು ಕೂಡ ಅದರಲ್ಲಿ ಭಾಗಿಯಾಗ್ತೇವೆ ಅಂತ ಹೇಳಿ. ಸುರತ್ಕಲ್ ಜಂಕ್ಷನ್ ಉದ್ಯಮಿ ಸಮಾಜ ಸೇವಕರು ಮುಮ್ತಾಜ್ ಅಲಿ ಅಭಿಮಾನಿಲು ನಡಪಾಯಿನ ಹಕ್ಕೊತ್ತಾಯ ಸಭೆಟ್ ಮುಮ್ತಾಜ್ ಅಲಿ ಜೀವದ ತೊನೆಯರ ಕಾರಣ ಆತಿನಕ್ಲಿಡ್ ಮುಖ್ಯ ಆರೋಪಿ ಅಬ್ದುಲ್ ಸತ್ತಾರ್ ಬಗೆಟ್ ಭಾರಿ ಎವ್ರ ತೋಜಾದೇರ. ದುಂಬುದ ಶಾಸಕರು BA ಮೊಯ್ದೀನ್ ಬಾಬಾ ಮೆರನ ಮೆಗ್ಗೆ ಉದ್ಯಮಿ ಸಮಾಜ ಸೇವಕರು ಮುಮ್ತಾಜ್ ಅಲಿ ಜೀವದ ತೊನೆಯರ ಕಾರಣ ಆತಿನ ಆರೋಪಿಲೆಡು ಮುಖ್ಯ ಆರೋಪಿ ಅಬ್ದುಲ್ ಸತ್ತಾರ್ ನಿಮಿತ್ತ ಮುಮ್ತಾಜ್ ಅಲಿ ಅಭಿಮಾನಿಲು ಭಾರಿ ಎವ್ರ ತೋಜಾದಿರ. ಸುರತ್ಕಲ್ ಜಂಕ್ಷನ್ ಅಭಿಮಾನಿಲು ಹಕ್ಕೊತ್ತಾಯ ಸಭೆ ನಡಪಾದಿರ. ಸತ್ತಾರ್ ನಂಚಿನ ಪುರಿಕಲು ಬದ್ಕಂಡ ನನ್ನಲಾತ ಜನ ಜೀವ ಕಳೆವನ್ನ ಸ್ಥಿತಿಗತಿ ಉಂಡಾವು ಪನ್ಪನ ಪೋಡಿಗೆನ ಮುಮ್ತಾಜ್ ರೆನ ಅಭಿಮಾನಿಲು ತೋಜಾಯರ. ಹಕ್ಕೊತ್ತಾಯ ಸಭೆಟ್ KPCC ಮಾಹಿತಿದಾರರ ಪ್ರತಿಭಾ ಕುಳಾಯಿ ಪಾತಿಡ್ದು ಬಾರಿ ಏವ್ರ ತೋಜಾಯರ. ಜೈಲಿಡ್ದು ಪಿರಬತ್ತಂಡ ಆಯಗ ಎದುರಾದ ಜನಕಲು ಒಗ್ಗಟ್ಟಿಡು ಪೊರಂಬಾಟ ನಡಪಾವಡೊಂದು ಅರಲಿಪ್ಪು ಕೊರಿಯರ. ಪಾಕ ಪಣ್ಣುಲೆನ ಸಂಸಾರನು ಹಾಳು ಮಲ್ತಿನ ಸತ್ತಾರ್ ನಂಚಿನ ಪುರಿಕ್ಲೇನ ಊರುಡು ಬುಡುಂಡ ಊರೇ ಹಾಳ ಒಂದು ಪ್ರತಿಭಾ ಕುಲಾಯಿ ಪೋಟಿಗೆ ತೆರಿಪಾದಿರ. ಹಕ್ಕೊತ್ತಾಯ ಸಭೆಟ್ ಮುಮ್ತಾಜ್ ಆಲಿಯರ್ನ ಪಾಕ ಜನ ಅಭಿಮಾನಿಲು ಪಾಲ್ದಿತ್ತೊಂದು ಸರಿಯಾಯಿನ ಕಾನೂನು ಕ್ರಮದೆ ತಂದು ಈ ಕೇಸಿಗೆ ನ್ಯಾಯ ಒದಗಾವಡೊಂದು ಒತ್ತಾಯ ಮಲ್ತೆರ. ಇತ್ಯದ ಜನಾಂಗಡು ಬೂಕು ಓದಿನ ಅಭ್ಯಾಸ ಭಾರಿ ಕಮ್ಮಿ ಒಂದುಂಡು. ಕಾರಂತಿರ್ನ ಪುಟ್ಟುಪರ್ಬ ಬೂಕುದೆತ್ತೊಂದು ಓದಿನ ಕ್ರಾಂತಿಗೆ ನಾಂದಿ ಅವಡಂದು ಪ್ರೊಫೆಸರ್ PL ಧರ್ಮ ಪಂತೆರ. ಕುಡ್ಲಡ್ ಡಾಕ್ಟರ್ M ಪ್ರಭಾಕರ ಜೋಶಿಯರಿಗೆ ಕಾರಂತ ಪ್ರಶಸ್ತಿ ಕೊರ್ಪನ ಲೇಸ್ಡಾರ್ ಪಾತಿರಿಯರ. ಕುಡ್ಲದ ಬಳ್ಳಲ್ಬಾಗ್ ಕೈತಲ್ದ ಪತ್ತುಮುಡಿ ಸೌಧದ ಜನತಾ ಡಿಲಕ್ಸ್ ಸಭಾಂಗಣಡು ಕಲ್ಕುರ ಪ್ರತಿಷ್ಠಾನದ ನಿರಿಟ್ ಕಾರಂತ ಪುಟ್ಟನ ದಿನಾಚರಣೆ ಬಗ್ಗೆ ಕಾರಂತ ಪ್ರಶಸ್ತಿ ಕೊರ್ಪನ ಲೇಸು ನಡೆತಂಡ. ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ್ ಕುಮಾರ ಕಲ್ಕುರ ಮಾತೆರೆಲ್ಲ ಎತ್ಕೊಂಡಿರ. ಜನತಾ ಡಿಲಕ್ಸ್ ಹೋಟೆಲ್ ಪಾಲ್ದಾರ್ಯರ ಪತ್ತುಮುಡಿ ಸೂರ್ಯನಾರಾಯಣ ರಾವ್ ಕಾರ್ಯಕ್ರಮ ಉದೀಪನ ಮಲ್ತೆರ. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರ್ಕಾರ್ಯರ ಡಾಕ್ಟರ್ ಹರಿಕೃಷ್ಣ ಪುನರೂರು ಕಾರಂತರ್ನ ಪಟಕು ಪುರುಪ ಪಾಡಿಯರ. ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಯಕ್ಷಗಾನ ವಿದ್ವಾಂಸರ ಡಾಕ್ಟರ್ M ಪ್ರಭಾಕರ ಜೋಶಿಯರಿಗೆ ಶಿವರಾಮ ಕಾರಂತ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರ. ಪ್ರಬಂಧ ಪಂಥ ಬಕ ಪೋಸ್ಟ್ ಕಾರ್ಡ್ ಕಾರಂತೆರ್ನ ಚಿತ್ರ ಬುಡ್ಪವನ ಪಂತೊಡು ಗೆಂದಿನಕ್ಲೆಗ್ ಇನಾಮ್ಲಿನ ಪಟ್ಟಿಯರ. ತೆಕ್ಕೆಕೆರೆ ಶಂಕರ ನಾರಾಯಣ ಭಟ್ರೆಗ ಕಲ್ಕುರ ಗಮಕ ಸಿರಿ ಪುರಸ್ಕಾರ. ಶೈಕ್ಷಣಿಕ ಸೇವೆಯ ಸಾಧನೆಗಾದ ಗೀತಾ ಜುಡಿತ್ ಸಾಲ್ದನ್ನ ಟೀಚರ್ಗೆ ಕಲ್ಕುರ ಶಿಕ್ಷಣ ಸಿರಿ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ. ಪ್ರೊಫೆಸರ್ PL ಧರ್ಮ ಪಾತಿಡ್ದು ಇತ್ತದ ಜನಾಂಗಡು ಗೋಕುಲೆನ್ ಓದನವು ಅಭ್ಯಾಸ ಕಮ್ಮಿ ಒಂದುಂಡು. ಡಾಕ್ಟರ್ K ಶಿವರಾಮ ಕಾರಂತೆರ್ನ ಪುಟ್ಟನ ದಿನಾಚರಣೆ ಬೂಕುತಿತ್ತದ ಓದಿನ ಕ್ರಾಂತಿಗೆ ನಾಂದಿ ಅವಡಂದು ಪಂಡ್ಯರ. ಕುಡ್ಲಾ ವಿಶ್ವವಿದ್ಯಾನಿಲಯದ ಗ್ರಂಥಾಲಯಡು ಕಾರಂತೆರ್ನ ಬಗೆಟ್ಟು ಬೋಕಲಿನ ಭಂಡಾರನೇ ಉಂಡು. ಅಂಡ ಇನ್ನು ಓದುನಕ್ಲು ಭಾರಿ ಕಮ್ಮಿಯಿಂದ ಅಲ್ಪದ ದಾಖಲೆ ಅಂಕಿಅಂಶ ತೆರಿಪಾವಣಂದು ಪಂಡಿನ ಧರ್ಮ ಸಮಾಜದ ಅಂಕುಡೊಂಕುಲಿನ ಪ್ರಶ್ನೆ ಮಲ್ಪುನ ಧೈರ್ಯ ತೋಜಾಯಿನ ಕಾರಂತೆರ್ನ ಬೂಕಲಿನ ಮಾತೆರ್ಲ ಓದೊಡೊಂದು ಪಂಡ್ಯರ. ಕಂಪ್ಯೂಟರ್ ಭಾಷಾ ವಿಜ್ಞಾನಿ ಪ್ರೊಫೆಸರ್ KP ರಾವ್ ಶಿವರಾಮ ಕಾರಂತೆರ್ನ ನೆಂಪುದ ಭಾಷಣ ಮಲ್ತೆರ. ಶಾರದಾ ವಿದ್ಯಾಲಯದ ಗುರ್ಕಾರ್ಯರ ಡಾಕ್ಟರ್ MB ಪುರಾಣಿಕ್ ಒಡಿಪು ಸುಹಾಸಂ ಗುರ್ಕಾರ್ಯರ
ಶಾಂತಾರಾಮ ಮೈತಾಳ್, ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರದ ಡಾಕ್ಟರ್ ಪಿ ಅನಂತಕೃಷ್ಣ ಭಟ್, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರ ಡಾಕ್ಟರ್ ಎಂಪಿ ಶ್ರೀನಾಥ್, ಕಾಸರಗೋಡು ಜಿಲ್ಲಾ ಜನಜಾಗೃತಿ ವೇದಿಕೆದ ಗುರುಕಾರ್ಯರ ಡಾಕ್ಟರ್ ಜಯಪ್ರಕಾಶ್, ನಾರಾಯಣ ತೊಟ್ಟೆತೋಡಿ, ಶಾರದಾ ವಿದ್ಯಾಲಯ ಪ್ರಿನ್ಸಿಪಾಲರ ದಯಾನಂದ ಕಟೀಲ್, ಬಶೀರ್ ಬೈಕಂಪಾಡಿ, ನೀಲಾವರ ಸುರೇಂದ್ರ ಅಡಿಗ, ಎಂಎಸ್ ಗುರುರಾಜ್, ಪ್ರೊಫೆಸರ್ ಜಿಕೆ ಭಟ್ ಸೇರಾಜೆ ಪಾಲ್ಗೊಂಡಿರು. ಕಾರಂತರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಮ್ಗೆ ಏನಾದರೂ ಒಂದು ಕಾರಣ ಬೇಕೇ ಬೇಕಲ್ವ. ಒಬ್ಬ ಅಧ್ಯಾಪಕನಾಗಿ, ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರುವ ಒಬ್ಬ ಅಧ್ಯಾಪಕನಾಗಿ, ಸಾಮಾನ್ಯ ಅಧ್ಯಾಪಕನಾಗಿ ಇವತ್ತು ನಾನು ನಮ್ಮ ಲೈಬ್ರರಿಗೆ ಹೋಗಿ ನೋಡಿದ್ರೆ, ನಮ್ಮ ಲೈಬ್ರರಿನಲ್ಲಿ ಕಾರಂತರ ವಿಶೇಷವಾದ ಪುಸ್ತಕ ಭಂಡಾರ ಇದೆ, ಬಹಳ ವಿಶೇಷವಾದ ಪುಸ್ತಕ ಭಂಡಾರ ಇದೆ. ಹಾಗೆ ಅದನ್ನು ತಿರುಗಿ ನೋಡ್ತಾ ಇದ್ರೆ ತಮಗೆಲ್ಲ ಗೊತ್ತಿದೆ, ಗ್ರಂಥಾಲಯಕ್ಕೆ ಹೋಗ್ತೀರಿ ತಾವು, ಗ್ರಂಥಾಲಯದಲ್ಲಿ ನೋಡಿದಾಗ ಯಾವ ಪುಸ್ತಕವನ್ನು ಯಾವಾಗ ಉಪಯೋಗಿಸಿದ್ದಾರೆ, ಯಾರು ಉಪಯೋಗಿಸ್ತಿದ್ದಾರೆ ಒಂದು ಸಣ್ಣ ದಾಖಲೆ ಇರ್ತದೆ ನಮಗೆ. ಬಹಳ ದುಃಖದ ವಿಷಯ ಏನು ಅಂತಂದರೆ, ಅದ್ಭುತವಾದ ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನೆ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ. ಚಂದ್ರಯಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮಲ್ಲಿ ನಡೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಮ್ಮಲ್ಲಿ, ತರ್ಜುಮೆ ಬಗ್ಗೆ ರಾಯರಲ್ಲಿ ಕೂತಿದ್ದಾರೆ, ಟ್ರಾನ್ಸ್ಲೇಷನ್ ಬಗ್ಗೆ ನಮ್ಮಲ್ಲಿ ಬಹಳ ದೊಡ್ಡ ಸಂಶೋಧನೆಗಳು ನಡೀತಾ ಇದೆ. ನಾಳೆ ಏನಾಗುತ್ತೆ ಭವಿಷ್ಯದಲ್ಲಿ ಅನ್ನೋದು ನಮಗೆ ನಾಳೆ ಗೊತ್ತಾಗೋ ಸಂಶೋಧನೆ ನಡೀತಾ ಇದೆ. ಎಂಥ ದುರಂತ ಅಂತಂದ್ರೆ, ನಮ್ಮದೇ ಆದ ಜನರ ಅದ್ಭುತವಾದ ಪುಸ್ತಕ ಭಂಡಾರ ನಮ್ಮಲ್ಲಿದೆ, ಆದರೆ ಪುಸ್ತಕವನ್ನು ಮುಟ್ಟುವ ಆ ಸ್ಪರ್ಶ ಸುಖ ಏನಿದೆ ನಮಗೆ, ಪುಸ್ತಕವನ್ನು ಮುಟ್ಟುವ, ಪುಸ್ತಕವನ್ನು ಓದುವ ಹವ್ಯಾಸ ಅತ್ಯಂತ ಕಡಿಮೆ ಆಗ್ತಾ ಬಂದಿದೆ. ಕಾರಂತರ ಹುಟ್ಟುಹಬ್ಬ ಹೊಸ ಸೃಷ್ಟಿ, ಕ್ರಾಂತಿಯನ್ನು ಸೃಷ್ಟಿ ಮಾಡಬೇಕು. ಪುಸ್ತಕ ಓದುವ ಮತ್ತು ಪುಸ್ತಕವನ್ನು ಪಡೆಯುವ, ಪುಸ್ತಕವನ್ನು ಪೊಸೆಸ್ ಮಾಡಿಕೊಳ್ಳುವ ಒಂದು ಹೊಸ ಪುಸ್ತಕ ಕ್ರಾಂತಿ ನಮಗೆ ಪ್ರಾರಂಭ ಆಗಬೇಕು. ಬಿ ವಿ ಕಾರಂತರು ಹೆಡ್ಡಾಧೂಮ, ಗಿಳಿಯು ಪಂಜರದುಲ್ಲ ನಾಟಕಗಳ ರಂಗಪ್ರಯೋಗಗಳ ಸಂದರ್ಭ, ಹೆಡ್ಡಾಧೂಮದಲ್ಲಿ ಹೆಡ್ಡ ಪಾತ್ರ ವಹಿಸಿ ನನ್ನ ತಂದೆಯವರು ಪ್ರೊಫೆಸರ್ ಆಗಿದ್ದರು. ಪೆಟ್ಟು ತಿಂದವ ನಾನು. ಒಂದಾನೊಂದು ಊರಿನಲ್ಲಿ ಒಬ್ಬನೊಬ್ಬ ಹೆಡ್ಡನಿದ್ದ, ಹೆಡ್ಡನೆಂದರೆ ಹೆಡ್ಡರ ಹೆಡ್ಡ, ಬದುಕು ಬುದ್ಧಿ ಅಡ್ಡದಿಡ್ಡ, ಇಂಥದ್ದೆಲ್ಲ ಈ ಚಿಂತನೆಗಳು. ಆವಾಗ ಕಾರಂತರು ಗೆಜ್ಜೆ ಕಟ್ಟಿ, ಅಲ್ಲಿ ಯಕ್ಷಗಾನ ಕೇಂದ್ರ ಅಲ್ಲ, ನಮ್ಮ ಶಾಲೆಗೂ ಬಂದು, ಹೇಗೆ ಪೇಜಾವರ್ಷಿಗಳು ಯತಿಗಳಾಗಿ ಬರ್ತಾ ಇದ್ದರು, ಕಾರಂತರು ಬಂದು ಅಲ್ಲಿ ಕಲಿಸ್ತಾ ಇದ್ದ ನೆನಪು. ಕಲಿಸುವುದು ಬೇರೇನಿಲ್ಲ, ಸರಿಯಾಗಿ ಎರಡು ಬಾರಿಸ್ತಾ ಇದ್ದರು ಹೆಜ್ಜೆ ಹಾಕದಿದ್ದರೆ. ಇಂತಹ ವಿಶಿಷ್ಟ ವ್ಯಕ್ತಿತ್ವದ ಓರ್ವ ಮಹಾನ್ ಮಹಿಮಾ. ಬಹುಶಃ ಅವರ ಕಾರ್ಯಕ್ಷೇತ್ರದ ಆರಂಭ ಅದು ಪುತ್ತೂರಿನ ಬಾಲವನದಲ್ಲಾದರೆ, ತದನಂತರ ನಂತರದ ಬದುಕಿನ ಜೀವನ ಅದು ಕೋಟದಲ್ಲಿ ಆಯಿತು. ಕಾರಂತರ ಚಿಂತನೆಗಳನ್ನು ನಮ್ಮದಾಗಿರಿಸ್ಕೊಳ್ಬೇಕು. ಆ ನಂತರದ ದಿನಗಳಲ್ಲಿ ಮಹೇಶ್ವರರಾವ್ ಡಿ ಸಿ ಅವರಾಗಲಿ ಅಥವಾ ಪಾರ್ಶ್ವನಾಥ್ ಡಿ ಸಿ ಅವರಾಗಲಿ, ಆವಾಗ ನಾವು ಬಾಲವನಕ್ಕೆ ಸಣ್ಣ ಮಟ್ಟಿನ ಪುನರುಜ್ಜೀವನ ಕೊಟ್ಟದ್ದು. ಆವಾಗ ಅಲ್ಲಿ ಈಜುಕೊಳದಾದಾಗ ಸ್ವಲ್ಪ ಸಣ್ಣ ಮಟ್ಟಿನ ಗಲಾಟೆಯಾಗಿ, ತದನಂತರ ಸರ್ಕಾರ ಅದನ್ನು ಎತ್ತಿಕೊಂಡಿತು ಕಾರ್ಯಕ್ರಮವನ್ನು. ತದನಂತರ ಕಾರಂತರ ಹುಟ್ಟೂರ ಪ್ರಶಸ್ತಿ ಎನ್ನುವಂಥದ್ದು ಕೋಟ ಶ್ರೀನಿವಾಸ ಪೂಜಾರಿ, ಅಲ್ಲೇ ಒಂದು ಜನರ ಪ್ರಭುತ್ವದಲ್ಲಿ ಅದು ಮುಂದಕ್ಕೆ ಹೋಯಿತು. ಇವತ್ತಂತೂ ಹೇಗೆ ನಾವು ರಾಷ್ಟ್ರೀಯ ಮಕ್ಕಳ ಕೃಷ್ಣವೇಷ ಸ್ಪರ್ಧೆ ಅಂತ ಹೇಳುವಂಥದ್ದು ಎಲ್ಲ ಕಡೆಗಳಲ್ಲಿ ಆಚರಣೆ ಮಾಡ್ತಾರೋ, ಕಾರಂತರ ಕಾರ್ಯಕ್ರಮವನ್ನು ಉಡುಪಿ ಎಂ ಕಾಲೇಜಿಂದ ಹಿಡಿದು ಪುತ್ತೂರಿಂದ ಹಿಡಿದು ಎಲ್ಲ ಕಡೆಗಳಲ್ಲಿ ಆಚರಣೆ ಮಾಡುವಂಥ ಒಂದು ಪ್ರವೃತ್ತಿ ಬಂದದ್ದು. ಇದು ಈ ನಾಡಿನ ಒಂದು ಸೌಜನ್ಯಿಕೆಯ ಅಥವಾ ಇಂಥ ವ್ಯಕ್ತಿಗಳನ್ನು ಪೂಜಿಸುವಂಥ ಒಂದು ಪ್ರಕ್ರಿಯೆ. ಮಾರ್ನಿಮಿದ ಆಚರಣೆ ಪಂಡ ಔಷಕ್ತಿದ ಆರಾಧನೆ ಅಂಚಾದಿಂದಿಟ್ಟು ಆಯುಧ ಪೂಜೆ ಪ್ರಧಾನ ದುಂಡು. ಶನಿವಾರ ಕುಡ್ಲದ ವಿಸರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಡ್ ಆಯುಧ ಪೂಜೆ ನಡಪಾಯರು. ಮಾರ್ನಿಮೆ ಪಂಡ ಊರಿಗೂ ಊರೇ ಬಾರಿ ಖುಷಿಪಟ್ಟೊನ್ನ ಮಾಮಲ್ಲ ಉಚ್ಚಯ ಒಂದು ಶಕ್ತಿದ ಆರಾಧನೆ. ಶಕ್ತಿಗೆ ಅಧಿಪತಿ ದುರ್ಗಾದೇವಿನ ಆರಾಧನೆ ಅಂಚದೆ ಮಾರ್ನಿಮಿದ 10 ದಿನದ ಉಚ್ಚೆಯಡು ಆಯುಧ ಪೂಜೆ ಪ್ರಧಾನ ದುಂಡು. ರಕ್ಕಸೆರ್ನ ಬಿದೆ ಮುತ್ತಾಯಿರ ಶ್ರೀದೇವಿ ಆದಿಶಕ್ತಿ ಪಾರ್ವತಿ ಪರಮೇಶ್ವರಿಯರನ ಎನ್ಮಕ ಇಟ್ಪತ್ತಿನ ಆಯುಧಲೇನ ದೇವಾನುದೇವತೆಲು ಶುದ್ಧ ಮಲ್ತದ ಆರಾಧನೆ ಮಲ್ತನೇನ ನೆಂಪು ಮಲ್ತೊಂದು ಭಕ್ತಿರು ಮಾರ್ನಿಮಿದ 1 ದಿನ ಆಯುಧ ಪೂಜೆ ಕರಿಪುಯರು. ನಮ್ಮ ಪತ್ತುನ ಕರ್ಬದ
ಸೇಡ್ದು ಮಾತ ಸಾಧನೆಗೆ ಸಂಚಾರಗು ಗಳಸುನ ಮೋಟಾರ್ ಗಾಡಿಲಿಗೆ ಮಾತ ಈ ಪೊರ್ತು ಪೂಜೆ ಮಲ್ಪುವೆರ. ನಮ್ಮ ಕುಡ್ಲ ಚಾನೆಲ್ದ ಮಾತೃ ಸಂಸ್ಥೆ ಕುಡ್ಲಾ ಕೊಡಿಯಾಲಬೈಲ್ ಮಹಾತ್ಮ ಗಾಂಧಿ ಮಾರ್ಗದ ವಿಸರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಡ್ ಶನಿವಾರ ನಿರ್ದೇಶಕರು ಮೋಹನ ಬೀಕರ್ಕೆರ ಯಜಮಾನಿಕೆಡ್ ಸಂಸಾರ ಇತದ ಆಯುಧ ಪೂಜೆ ನಡೆತಂಡ. ಶಕ್ತಿ ಮಾತೆ ದುರ್ಗಾದೇವಿಗೆ ಮಾತಾ ಕಂಪ್ಯೂಟರ್ ಸಾಧನಲಿಗೆ ಜನರೇಟರ್ ಬೊಕ್ಕ ಸಂಸ್ಥೆಗೆ ಸಂಬಂಧಪಟ್ಟಿನ ಮಾತಾ ಮೋಟಾರ್ ಗಾಡಿಲಿಗೆ ಪೂಜೆ ಮಲ್ತದ ಶಕ್ತಿ ದೇವತೆ ದುರ್ಗಾದೇವಿನ ಇಂಬು ನಟ್ಟೊಂಡ್ಯರ. ನಮ್ಮ ಕುಡ್ಲ ಚಾನೆಲ್ ಸಂಸ್ಥೆದ ನಿರ್ದೇಶಕರ ಸೋದರರಾಯನ ಹರೀಶ್ ಬಿ ಕರ್ಕೆರ, ಸುರೇಶ್ ಬಿ ಕರ್ಕೆರ, ಲೀಲಾಕ್ಷ ಬಿ ಕರ್ಕೆರ, ಸಂತೋಷ್ ಬಿ ಕರ್ಕೆರ ಬೊಕ್ಕ ಕುಟುಂಬ ಸಂಸಾರ ಅಂಚನೆ ಸಂಸ್ಥೆಡು ಬೆನ್ಪುನ ಮಾತಿರ್ಲ ಈ ಪುರ್ತಡಿತ್ತೇರ. ಕಾಪೋಪ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಬೊಕ್ಕ ನವದುರ್ಗ ಲೇಖನ ಯಜ್ಞ ಸಮಿತಿದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಬೊಕ್ಕ ಜಿಲ್ಲೆದ ಎನ್ಮ ವಿಧಾನಸಭಾ ಕ್ಷೇತ್ರಲೆನ ಒರ್ಂಬ ತಾಲೂಕು ಸಮಿತಿ ಉದಿಪನ ಬೊಕ್ಕ ಅಧಿಕಾರದೆತ್ತೊನ್ನ ಲೇಸು ಶುಕ್ರವಾರ ಕುಡ್ಲದ ಅಡ್ಡಿಯರಡು ನಡತಂಡ. ಕಾಪು ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಬೊಕ್ಕ ನವದುರ್ಗ ಲೇಖನ ಯಜ್ಞ ಸಮಿತಿದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಬೊಕ್ಕ ಜಿಲ್ಲೆದ ಎನ್ಮ ವಿಧಾನಸಭಾ ಕ್ಷೇತ್ರಲೆನ ಒರ್ಂಬ ಅಂಜೋನಕುಲು ಬೊಕ್ಕ ಒರ್ಂಬ ಪುಂಜೋಲೆನ ತಾಲೂಕು ಸಮಿತಿ ಉದಿಪನ ಬೊಕ್ಕ ಅಧಿಕಾರದೆತ್ತೊನ್ನ ಲೇಸು ಶುಕ್ರವಾರ ಕುಡ್ಲದ ಅಡ್ಯಾರ್ದ ವಿ.ಕೆ. ಶೆಟ್ಟಿ ಆಡಿಟೋರಿಯಂ ನಡತಂಡ. ದುಂಬತ್ತ ಭಜನಾ ಸಂಕೀರ್ತನೆ ಅಟ್ಟಣೆ ಆದಿತ್ತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಪ್ರಧಾನ ಸಂಚಾಲಕರ ಚಂದ್ರಹಾಸ ಶೆಟ್ಟಿ ರಂಗೋಲಿ ಮಾತ್ರ ಎತ್ಕೊಂಡು ಪಾತಿಡ್ದು ಇಲ್ಲ ಕಲ್ಲದ ಕೆಂಪು ಕಲ್ಲಡು ಇಡೀ ಶಿಲಾಮಯವಾದ ಕಾಪು ಮಾರಿಗುಡಿನ ಸ್ವಲ್ಪ 90 ಕೋಟಿ ರೂಪಾಯಿ ಖರ್ಚಿಡು ಪಿರ ಕಟ್ಟೊಂದುಂಡು ರಸೀದಿ 11 ಪೋದು ಕಾಸಿಗೆ ನೆರೆಜ್ಜಿ ಅವೇನ ಕಾಪುದ ಅಪ್ಪಿನೆ ತರ್ಪುಡಾವಿರಂದು ಅಪ್ಪಣೆ ಆತಂಡು 20 ಕಿಲೋ ಬಂಗಾರದ ಗದ್ದಿಗೆ ಗಿತ್ತೇನೆ ಪದ್ರಾಡು ಮುಟ್ಟ ಬೈದಂಡು ಸೊನ್ಪತ್ತ ಒರ್ಮ ಸಾರತ್ತ ಒರ್ಮನುತ್ತ ಸೊನ್ಪತ್ತ ಒರ್ಮ ಜನ ಭಕ್ತಿಡ್ ಸೇರ್ದು ನವದುರ್ಗ ಲೇಖನ ಯಜ್ಞ ನಡಪಾವಣೊಂದು ಪಡ್ಡೇರ. ಕಾಪುಪಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ವಾಸ್ತವ ಶೆಟ್ಟಿ ಹೊಸ ಸಮಿತಿಲಿನ ಪದಾಧಿಕಾರಿಗಳಿಗೆ ಶಾಲು ಪಾಡ್ದು ಎಟ್ಟೆಪ್ಪು ಬೈಕೇರ. ಒರ್ಮ ಸಮಿತಿಲಿನ ಒರ್ಮ ಜನ ಪುಂಜೋನಕುಲು ಸೇರ್ದು ಒರ್ಮ ತುಡಾರು ಪೊತ್ತಾದ ಜಿಲ್ಲಾ ಸಮಿತಿ ಬೊಕ್ಕ ತಾಲೂಕು ಸಮಿತಿಲು ಉದುಪನಾಂಡ್. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ವಿದ್ವಾನ್ ಕೆ.ಪಿ. ಕುಮಾರಗುರು ತಂತ್ರಿಯರು ಶ್ರೀ ಮಾರಿಯಮ್ಮ ದೇವಿಗೆ ಪೂಜೆ ಮಲ್ತೇರ. ಈ ಪೊರ್ತುಡು ಕ್ಷೇತ್ರದ ಸಾಕ್ಷ್ಯಚಿತ್ರ ಪ್ರದರ್ಶನಲ ಮಲ್ತೇರ. ವಿದ್ವಾನ್ ಕೆ.ಪಿ. ಕುಮಾರಗುರು ತಂತ್ರಿ ಅನುಗ್ರಹ ಸಂದೇಶ ಕುರಿಯರ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ವಾಸ್ತವ ಶೆಟ್ಟಿ ಪಾತಿರ್ದು ರಾಜ್ಯ ಮಟ್ಟಡು ಕಾಪುಗು ಪುದರಿತ್ತಂಡ ಐನ ಕಾಪುದ ಅಮ್ಮ ಲೋಕದೊರ್ಮೇಗ ಕೊನುತೆರ 2013 ನಮ್ಮ ಸಮಿತಿ ಉದಿಪನಾದ 2017 ಶಿಲಾನ್ಯಾಸ ಮಲ್ತದ 2019 ನಿಧಿ ಕುಂಭ ನಡಪಾದಡ ಲಾಕ್ಡೌನ್ ಬತ್ತಡ ನಮ್ಮ 30 ಕೋಟಿ ಖರ್ಚಿಂದ ಪಾಡ್ನ ಯೋಜನೆ ಅಕ್ಕೇರಿಗೆ ಸ್ವಲ್ಪ 90 ಕೋಟಿಗೆ ಮುಟ್ಟುದೊಂದು ಅರ್ಪಂಡ್ಯರ. ನವದುರ್ಗ ಲೇಖನ ಯಜ್ಞ ಸಮಿತಿ ಗುರ್ಕಾರ್ಯರು ಕೆ. ರಘುಪತಿ ಭಟ್, ಕಾರ್ಯ ಗುರ್ಕಾರ್ಯರು ಕೃಷ್ಣ ಪ್ರಸಾದ ಅಡ್ಯಂತಯ್ಯ, ಕಾರ್ಯಂತರ ಯೋಗೀಶ್ ಶೆಟ್ಟಿ, ಪಣವಾಧಿಕಾರಿ ಕೆ. ವಿಶ್ವನಾಥ, ಸಂಘಟನಾ ಕಾರ್ಯಂತರು ಸಂದೀಪ್ ಕುಮಾರ್, ಪ್ರಚಾರ ಸಮಿತಿ ಸಂಚಾಲಕರ ರಘುರಾಮ ಶೆಟ್ಟಿ, ಕಾಪು ತಾಲೂಕು ಸಂಚಾಲಕರ ಸುವರ್ಧನ ಉಡಿಪು, ಅಭಿವೃದ್ಧಿ ಸಮಿತಿದ ಪ್ರಧಾನ ಕಾರ್ಯಂತರ ರಮೇಶ್ ಹೆಗ್ಡೆ, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದ ಸಂಚಾಲಕರ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್, ಶಾರದಾ ವಿದ್ಯಾಲಯದ ಕುಡ್ಲದ ಗುರ್ಕಾರ್ಯರ ಡಾಕ್ಟರ್ ಎಂ.ಬಿ. ಪುರಾಣಿಕ್, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೆರ ಸೇರ್ನಂಚ ತಾಲೂಕು ಸಮಿತಿಲಿನ ಪದಾಧಿಕಾರಿಗಳು ಸಭೆಟ್ ಪಾಲ್ಗೊಂಡಿರ. ಅಡ್ಯಾರು ಪುರುಷೋತ್ತಮ ಭಂಡಾರಿ ಕಾರ್ಯಕ್ರಮ ಸುಧಾರ್ತಿರು. ಕಾಪು ಮಾರಿಯಮ್ಮನ ಪುನಃ ಪ್ರತಿಷ್ಠೆ ಶಬ್ದದ ಅರ್ಥ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಮಾರಿ
ಎನ್ನುವ ಶಬ್ದದ ಅರ್ಥ ಗೊತ್ತಿದೆ. ಮಾರಿ ಎನ್ನುವ ಶಬ್ದಕ್ಕರ್ಥ ಏನು ಅಂತ ಕೇಳಿದರೆ, ಬದುಕಿನಲ್ಲಿ ಬರುವಂತಹ ಎಲ್ಲ ರೀತಿಯ ಸಂಕಷ್ಟಗಳನ್ನು ಹೋಗಲಾಡಿಸಲಿಕ್ಕೋಸ್ಕರವಾಗಿ ನಮ್ಮ ದೇಹಕ್ಕೆ ಅಂಟಿರುವ ರೋಗ ಮತ್ತು ನಮ್ಮ ಮನಸ್ಸಿಗೆ ಅಂಟಿರುವ ರೋಗಗಳನ್ನು ದೂರ ಮಾಡಲಿಕ್ಕಾಗಿ ಯಾರು ಹುಟ್ಟಿದ್ಲೋ, ಯಾರ ಅವತಾರ ಆಯಿತೋ ಅವಳಿಗೆ ಮಾರಿ ಅಂತ ಹೆಸರು. ಎಷ್ಟೋ ಸಾವಿರ ವರ್ಷದ ಹಿಂದೆ ಈ ಕಾಪು ಮಾರಿಯಮ್ಮ ಪ್ರತಿಷ್ಠಾಪನೆ ಆಗುವ ಕಾಲದಲ್ಲಿ ನಾವೆಲ್ಲರೂ ಕೂಡ ಇದ್ದೆವು. ನಾವೆಲ್ಲರೂ ಕೂಡ ಇದ್ದದ್ದು ಸತ್ಯ. ಕಾರಣ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಒಮ್ಮನಸ್ಸಿನಿಂದ ಸೇರಿದ್ದೇವೆ. ಒಂದೇ ಕಾರಣ, ನಮ್ಮ ಕಾಪು ಅಮ್ಮನ ಪುನಃ ಪ್ರತಿಷ್ಠೆ ಇದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕೆನ್ನುವಂತಹ ಉದ್ದೇಶ. ಕಾಪು ಅಂತೇಳಿದ್ರೇ ಒಂದು ವೈಬ್ರೇಷನ್, ಅದು ಕಾಪು ರಕ್ಷಣಾಪುರ. ಕಾಪು ಎಲ್ಲ ವಿಷಯದಲ್ಲಿ, ರಾಜಕೀಯವಾಗಿ ಎಲ್ಲ ವಿಷಯದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರಲ್ಲಿತ್ತು. ಈಗ ಕಾಪುವಿನಮ್ಮ ಪ್ರಪಂಚಾದ್ಯಂತ ಒಂದು ಹೆಸರು ಮಾಡಿದ್ದಾರೆ. 2013ರಲ್ಲಿ ನಮ್ಮ ಸಮಿತಿ ಉದ್ಘಾಟನೆ ಆಯಿತು. 2015ರಲ್ಲಿ ಸಾಮೂಹಿಕ ಶಿಲಾನ್ಯಾಸ ಆಯಿತು. 2019ರಲ್ಲಿ ನಿಧಿಕುಂಭ ಸ್ಥಾಪನೆ ಆಯಿತು. ನಿಧಿಕುಂಭ ಸ್ಥಾಪನೆ ಆದಮೇಲೆ ಕೋವಿಡ್ನಿಂದ ಲಾಕ್ಡೌನ್ ಆಯಿತು. ಪ್ರಥಮ ಹಂತಕ್ಕೆ 30 ಕೋಟಿಯ ಒಂದು ಅನುದಾನ ಬೇಕು. ಸಮಗ್ರ ಮಾಡುವುದಾದರೆ 99 ಕೋಟಿಯ ಒಂದು ಎಸ್ಟಿಮೇಷನ್ ರೆಡಿ ಮಾಡಿದೆವು. ಕಾಪು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ನಡತೊಂದುಪ್ಪುನ ಉಚ್ಚಿಲ ದಸರಾ 2024 ವರ್ಮನೆ ದಿನ ಶುಕ್ರವಾರ ಅಪ್ಪೆ ಸಿದ್ಧಿದಾತ್ರಿ ದೇವಿನ ಆರಾಧನೆ ನಡತಂಡು. ಅಜಯ್ ವಾರಿಯರ್ ಒಕ್ಕೂಟ ಬೆಂಗಳೂರು ಮುಕ್ಲಿಡ್ದು ಸಂಗೀತ ರಸಸಂಜೆ ಕಾರ್ಯಕ್ರಮ ಮೂಡ್ದು ಬತ್ತಂಡು. ಕಾಪು ತಾಲೂಕು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಡಾಕ್ಟರ್ ಜಿ ಶಂಕರ್ ಸಾರಥ್ಯುಡು ನಡತೊಂದು ಪುನಃ 3ನೇ ವರ್ಷದ ಉಚ್ಚಿಲ ದಸರಾ 2024 ಶುಕ್ರವಾರ ಒರ್ಮನೆ ದಿನ ಅಪ್ಪೆ ಸಿದ್ಧಿದಾತ್ರಿನ ದಿನ ಆದಿತ್ತದ ಆರಾಧನೆ ನಡತಂಡ. ಕಾಣಿನಿಚ್ಚ ಚಂಡಿಕಾ ಹೋಮ ಮಧ್ಯಾಹ್ನ ನವದುರ್ಗರಿಗೆ ಮಹಾಮಂಗಳಾರತಿ ಮಹಾಪೂಜೆ ಮಲ್ತದ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ನಡತಂಡ. ಬಯ್ಯಗ್ ಶಾಲಿನಿ ಜಿ ಶಂಕರ್ ಸಭಾಂಗಣಡು ಭಜನಾ ಸಂಕೀರ್ತನೆ ಅಟ್ಟಣೆ ಆದಿತ್ತಂಡ. ಸಭಾಲಿಸಡು ದೇವಸ್ಥಾನದ ಬ್ರಹ್ಮ ಕಲಶೊಡ್ದು ದಸರಾ ಮಠ ಕ್ಷೇತ್ರಡು ಬೇತೆ ಬೇತೆ ವಿಭಾಗಲೆಡು ಸೇವೆ ಸಂದ ಒಂದು ಪುನಃ ಸುಚಿತ್ ಸುವರ್ಣ, ಕುಮಾರಿ ರಕ್ಷಿತಾ, ಲತಾ ದೇವಾಡಿಗ, ಸರೋಜಿನಿ, ಚೇತನ್ ಪುತ್ರನ್, ರಾಜೇಶ್ ಮಿಂಡನ್, ಪರಶುರಾಮ ಇಂಚ ಗುಡ್ತ ಮಲ್ತದ ಮರ್ಯಾದೆ ಮಲ್ತೆರ. ಉಪನ್ಯಾಸಗಾರರು ಮೊಹಮ್ಮದ್ ರಖೀಫ್ ಕಣ್ಣಂಗಾರ್ ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ದಸರಾ ಉಚ್ಚಯ ಸಮಿತಿದ ಗುರ್ಕಾರ್ಯರು ವಿನಯ್ ಕರ್ಕೇರ ಮೇರೆಗೆ ಅರೆನ ಬಿಡಿದಿ ಚಂದ್ರಿಕಾ ಒಟ್ಟುಗು ಸಮ್ಮಾನದ ಮರ್ಯಾದೆ ಮಲ್ತೆರ. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಮರ್ಯಾದೆ ಸಲಹೆಗಾರರು ಡಾಕ್ಟರ್ ಜಿ ಶಂಕರ್, ಗುರ್ಕಾರ್ಯರು ಜಯಸಿ ಕೋಟ್ಯಾನ್, ಮಹಿಳಾ ಸಂಘದ ಗುರ್ಕಾರ್ದಿ ಉಷಾ ರಾಣಿ, ದೇವಸ್ಥಾನದ ಆಡಳಿತ ಮಂಡಳಿ ಗುರ್ಕಾರ್ಯರು ಗಿರಿಧರ ಸುವರ್ಣ, ಕಾಪು ನಾಲ್ಪಟ್ನ, ಮೊಗವೀರ ಮಹಿಳಾ ಸಂಘದ ಗುರ್ಕಾರ್ದಿ ಸುಗುಣ ಎಸ್ ಕರ್ಕೇರ, ಒಡಿಪದ ಆಪರ ಜಿಲ್ಲಾಧಿಕಾರಿ ಮಮತಾ ಈ ಪೊರ್ತೊಡಿತ್ತೆರ. ಸಭಾಲಿ ಸದ್ಬಕ ನಿಚ್ಚಲ ನಡಪುನಂಚ ಪೊಂಜೋಲಿಡ್ದು ಸಾಮೂಹಿಕ ಕುಂಕುಮಾರ್ಚನೆ ಸೇವೆ ನಡತಂಡ. ಸಾಂಸ್ಕೃತಿಕ ಕಾರ್ಯಕ್ರಮಟ್ಟು ಕಲಾಮೃತ ಮಂಗಳೂರು ಮಕ್ಕಳು ಕಾರ್ಯಕ್ರಮ ನಡಪಾದು ಕೊರಿಯರ್. 2ನೇ ಕಾರ್ಯಕ್ರಮ ಅಜರ್ ವಾರಿಯರ್ ಒಕ್ಕೂಟ ಬೆಂಗಳೂರು ಮಕ್ಕಳಿಡ್ದು ಸಂಗೀತ ರಸಸಂಜೆ ಕಾರ್ಯಕ್ರಮ ಮೂರ್ದು ಬತ್ತಂಡ. ರಾತ್ರಿ ನವದುರ್ಗೆ ಮಹಾಪೂಜೆ ಶ್ರೀ ವಾಗೀಶ್ವರಿ ಕಲ್ಪೋಕ್ತ ಪೂಜೆದ ಒಟ್ಟುಗೋ ದಿನತ ಕಾರ್ಯಕ್ರಮ ಅಕಿರಿಯಾಂಡ್. ಬ್ರಹ್ಮಸೂತ್ರಂಚ ಕಾಂಚನಂ ಚೋಪವೀತಕಂಪಕಾ ಮಲ್ಲಿಕಾದಿಭಿಃ ಪುಷ್ಪೇ ಪೂರ್ವರ್ಪ್ಯಾಮಿ ಲೋಕಮಾತ್ರೇ ನಮಃ ಬೃಹತಿ ಪತ್ರಂ ಸಮರ್ಪಯಾಮಿ ಶ್ರದ್ಧಾಯೈ ನಮಃ ಶ್ರೇ ಸ್ವಾಹಾಯೈ ನಮಃ ಆಯತನವಾನ್ ಭವತಿ
ಯತ್ಸಂವತ್ಸೈಷಾಸುರವಿನಾಶಿನಿ ದುಷ್ಟಭಯಂಕರ ವಿಂಜನಿಲರ ಪ್ರಿಜೆ ಕ್ರೀಂ ಕ್ರೀಂ ಕೋಮು ಸೂಕ್ಷ್ಮ ಪ್ರದೇಶ ಪಂಡ್ ಗುರ್ತಮಲ್ತೊಂದು ಪುನಃ ಸುರತ್ಕಲ್ಡ್ ಕಾಟಿಪಳ್ಳ ಗಣೇಶಪುರ ಭಾರಿ ಸೂಕ್ಷ್ಮ ಪ್ರದೇಶ ದುಂಡು ಆಂಡಲ ಮುಲ್ಪ ಸರ್ವ ಧರ್ಮ ಸೇರ್ದು ಶಾರದೋತ್ಸವ ನಡಪಾವನು ಭಾರಿ ಇಸ್ಸೇಸಾದುಂಡು ಭಾರಿ ಕೋಮು ಸೂಕ್ಷ್ಮ ಪ್ರದೇಶ ಪಂಡದ ಗುರ್ತಮಲ್ತೊನ್ನ ಕಾಟಿಪಳ್ಳ ಗಣೇಶಪುರೊಟ್ಟು ಧರ್ಮ ಎಡ್ಡೆಪು ಕಾತೊಂದು ಶಾರದೋತ್ಸವ ನಡಪುನವು ಇಸ್ಸೇಸಾದುಂಡು ಆದರ್ಶ ಯುವಕ ಮಂಡಲ ಬೊಕ ಆದರ್ಶ ಮಹಿಳಾ ಸಮಿತಿ ಡಿ ಜಿಲ್ಲೆಗೆ ಆದರ್ಶ ಅಪನಂಚ ಶಾರದಾ ಉಚ್ಚಯ ನಡಪಾವೊಂದುಂಡು 31 ವರ್ಷಲೆಡ್ದು ಈ ಕಾರ್ಯಕ್ರಮ ನಡಪುಂಡು ಸರ್ವ ಧರ್ಮದಕ್ಲು ಪಾಲ್ದೆತ್ತೊನ್ನ ಮಾತ್ರ ಅತ್ತು ಸರ್ವ ಧರ್ಮದಕ್ಲು ಸಮಿತಿಡು ಉಲ್ಲಿರು ಪನ್ಪುನವೇ ಮಲ್ಲ ಇಸ್ಸೇಸಾದುಂಡು ಅವು ಬಾರಿ ಸಂತೋಷದ ವಿಚಾರಲ ಅಂದು ಸಮಿತಿಡು ಕ್ರಿಶ್ಚಿಯನ್ ಸಮುದಾಯದ ಪ್ರೇಮ್ ಡಿಸೋಜಾ ಒತ್ತುಗುರು ಕಾರ್ಯರ ಮುಸ್ಲಿಂ ಸಮುದಾಯದ ಅಬ್ಬಾಸ್ ಅಲಿ ಮರ್ಯಾದಿ ಸಲಹೆಗಾರರ ಬೊಕ್ಕೊರಿ BK ಅಬ್ದುಲ್ ರೆಹಮಾನ್ ಲೆಕ್ಕ ಪರಿಶೋಧಕರಾದ ಸಮಿತಿದ ಜವಾಬ್ದಾರಿಡುಲ್ಲೇರ PG ಶಶಿಧರ ದೇವಾಡಿಗ ಗಣೇಶಪುರ ಗುರ್ಕಾರ್ಮೆಡ್ ನಡತೊಂದುಪ್ಪನ ಈ ಶಾರದಾ ಉತ್ಸವ ಸೌಹಾರ್ದತೆಗೆ ಸಾಕ್ಷಿಯಾದುಂಡು ಏರೋ 4 ಜನ ಕಿಡಿಗೇಡುಲು ಮಲ್ಪನ ಚೆಲ್ಲು ಕಾರ್ಯ ಈ ಊರ್ಲೆಗ್ ಕೋಮು ಸೂಕ್ಷ್ಮ ಪ್ರದೇಶ ಪಂಡದ ಪನ್ಪಾಂಡಲ ಅವು ಮಾತ ಕಲ್ಲೊಂದು ಆದರ್ಶ ಯುವಕ ಮಂಡಲ ಬೊಕ ಮಹಿಳಾ ಸಮಿತಿ ತೋಜಾದು ಕೊಡ್ತುಂಡು ಮುಲ್ಪ ಮೂಜಿ ದಿನ ಶಾರದೆನ್ ಕೊಲ್ಲಾದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪುಂಡು ಶಾರದೋತ್ಸವದ ಕೀರಿಗೆ ಮಧ್ಯಾಹ್ನದ ಮಹಾಪೂಜೆ ಆದ ನುಪ್ಪು ಪ್ರಸಾದ ಸೇವೆ ನಡಪಾದ ಶೋಭಾಯಾತ್ರದ ಒಟ್ಟಿಗೂ ಉಚ್ಚಯ ಅಕೇರಿಯಾಪುಂಡು ಆದರ್ಶ ಯುವಕ ಮಂಡಲ ಮತ್ತು ಆದರ್ಶ ಮಹಿಳಾ ಸಮಿತಿ ಇದರ ವತಿಯಿಂದ ಕಳೆದ 31 ವರ್ಷದಿಂದ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದರ 2 ದಿವಸದ ಕಾರ್ಯಕ್ರಮ ಪ್ರಥಮವಾಗಿ ಪ್ರತಿಷ್ಠೆ, ಆಮೇಲೆ ವಿಶೇಷ ಪೂಜೆ, ಮಧ್ಯಾಹ್ನದ ಮಹಾಪೂಜೆ, ಸಾಯಂಕಾಲ ಮಹಾಪೂಜೆ, ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಮರುದಿವಸ ಬೆಳಿಗ್ಗೆ ಪೂಜೆ ಮತ್ತು ಮಧ್ಯಾಹ್ನ ಮಹಾಪೂಜೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಹಾಗೂ ಶೋಭಾಯಾತ್ರೆ, ವೈಭವದ ಶೋಭಾಯಾತ್ರೆ ಸುಮಾರು 9 ಗಂಟೆಗೆ ನಡೀತಿದೆ. ಈ ಸಂಸ್ಥೆಯಲ್ಲಿ ಎಲ್ಲ ಧರ್ಮದವರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ 3 ಸಮಿತಿ ಧರ್ಮದವರು ಕೂಡ ಒಟ್ಟಿಗೆ ಸೇರಿ ನಾವು ಆಚರಿಸಿಕೊಂಡು 31 ವರ್ಷದಿಂದ ಆಚರಿಸಿಕೊಂಡು ಬರ್ತಾಯಿದೆ. ಅಲ್ಲದೆ ಇವತ್ತಿಗೆ ಒಂದು ನೂತನ ಹೊಸ ಶಾರದಾ ಮಂಟಪವನ್ನು ಕೂಡ ನಾವು ರಚಿಸಿದ್ದೇವೆ. ಅದೇ ರೀತಿ ಶಾರದಾ ಪೀಠ ಮತ್ತು ವೀಣೆ ನೂತನವಾಗಿ ಹೊಸತಾಗಿ ರಚಿಸಿದ್ದೇವೆ. ಆದರ್ಶ ಯುವಕ ಮಂಡಲ ಇದು ಕಳೆದ 50 ವರ್ಷಗಳಿಂದ ಇದೊಂದು ಮಾತೃ ಸಂಸ್ಥೆಯಾಗಿ ನಾವು ಬೆಳೆಸ್ತಾ ಬಂದಿದ್ದೇವೆ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮದವರು ನಾವು ಇಲ್ಲಿ ಈ ಶಾರದೋತ್ಸವದ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಾವು, ಅದೇ ರೀತಿ ಧಾರ್ಮಿಕದ ಎಲ್ಲ ಕಾರ್ಯಕ್ರಮವನ್ನು ನಾವು ಎಲ್ಲ ಬಾಂಧವರು, ಎಲ್ಲ ಧರ್ಮದವರು ಸೇರಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಕಳೆದ 35 ವರ್ಷಗಳಿಂದ ಇಲ್ಲಿ ನಮ್ಮ ಮುಸ್ಲಿಮ್ಸ್ ಬಾಂಧವರು ಒಂದು ನಮ್ಮ ಶಾರದಾ ಮೂರ್ತಿಯನ್ನು ಇದು AR ಟ್ರಾವೆಲ್ಸ್ನವರು ಒಂದು 6 ವರ್ಷದಿಂದ ನಮಗೆ ಕೊಡ್ತಾ ಇದ್ದಾರೆ ಶಾರದಾ ಮೂರ್ತಿಯನ್ನು. ಅದೇ ರೀತಿ ನಮ್ಮ ಈ ಎವರೆಸ್ಟ್ ಮೊಂತೇರ್ ಅಂತೇಳಿ ಒಂದು 5 ವರ್ಷಗಳಿಂದ ಈ ಶಾರದಾ ಮೂರ್ತಿಯನ್ನು ನಮಗೆ ಕೊಡ್ತಾ ಇದ್ದಾರೆ. ನಮಗೆ ಬಹಳ ಒಂದು ಇಲ್ಲಿ ಎಷ್ಟೋ ಏನೋ ಗಲಾಟೆ ಆದರೂ ಇಲ್ಲಿ ನಮ್ಮ ಈ ಪರಿಸರದಲ್ಲಿ ನಮಗೆ ಸೌಹಾರ್ದತೆಯಿಂದ ನಾವು ಇಲ್ಲಿ ಬಾಳ್ತಾ ಇದ್ದೇವೆ. ಅದೇ ರೀತಿ ನಾವು ಈ ಯುವಕ ಮಂಡಲದಿಂದ ಈ ಧಾರ್ಮಿಕ ಕಾರ್ಯಕ್ರಮ, ಅದೇ ರೀತಿ ಈ ಗಣೇಶಪುರ ದೇವಸ್ಥಾನ ನಮ್ಮ ಹತ್ತಿರವೇ ಇದೆ. ಅಲ್ಲಿಗೆ ಮುಖದ್ವಾರಕ್ಕೆ ಸಾಧಾರಣ 1.5 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಾವು ಮುಖಮಂಟಪದ ನಾವೊಂದು ನಮ್ಮ ಅಧ್ಯಕ್ಷರ ಮುಖಾಂತರ ಎಲ್ಲ ಸಮಿತಿಯ ಮುಖಾಂತರ ನಾವು ಅರ್ಪಣೆ ಮಾಡಿದ್ದೇವೆ. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ದಸರಾ ವೈಭವಡು ವರ್ಮನೆ ದಿನ ಶುಕ್ರಾರ ಸಿದ್ಧಿದಾತ್ರಿನ ದಿನ ಆದಿತ್ತದ ಚಂಡಿಕಾ ಹೋಮ ಅಟ್ಟಣೆ ಆದಿತ್ತಂಡ ಮಧ್ಯಾಹ್ನ ಬಗಿಲು ಉಚ್ಚಯ ನಡಪಾಯರು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಂಗಳೂರು ದಸರಾ ಮಾರ್ನಿಮೆ ಉಚ್ಚಯ ವಿ ಜನಾರ್ದನ ಪೂಜಾರಿಯರ್ನ ಮಾರ್ಗದರ್ಶನಡು ಭಾರಿ ಸಂಭ್ರಮಡು ನಡತುಂದುಂಡು. ಮಾರ್ನಿಮಿದ ವರ್ಮನೆ ದಿನ ಶುಕ್ರಾರ ಆಯುಧ ಪೂಜೆದ ನವದುರ್ಗೆರೆಡು ಸಿದ್ಧಿದಾತ್ರಿನ ದಿನ ಆದಿತ್ತದ ಕಾಂಡಿ ಚಂಡಿಕಾ ಹೋಮ ನಡಪಾದ ಪೂರ್ಣಾಹುತಿ ಮಲ್ತೆರ ಮಧ್ಯಾಹ್ನ ಪುಷ್ಪಾಲಂಕಾರ ಮಹಾಪೂಜೆ ಕರೆತದ ಪಗಿಲು ಉಚ್ಚಯ ನಡಪಾಯರ. ಬಯ್ಯಗ ಸಂತೋಷಿ ಮಾತ ಕಲಾಮಂಟಪಡು ಸಪ್ತಸ್ವರ ಆರ್ಕೆಸ್ಟ್ರಾದ ಭಕ್ತಿ ರಸಮಂಜರಿ 2ನೇ ಕಾರ್ಯಕ್ರಮ ಕರ್ನಾಟಕ ಜೋಗಿ ಸಮಾಜ ಸುಧಾರಕ ಸಂಘದ ಪೊಂಜೋ ಘಟಕದಕ್ಲು
ನವದುರ್ಗ ವೈಭವ ನೃತ್ಯ ರೂಪಕ ನಡಪಾದು ಕೊರಿಯರ್. ಮೂಜನೇ ಕಾರ್ಯಕ್ರಮ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಮಕ್ಕಳಿರ್ದು ಯಕ್ಷಗಾನ. 4ನೇ ಕಾರ್ಯಕ್ರಮ ಜರ್ನಿ ಥಿಯೇಟರ್ ಗ್ರೂಪ್ ಕುಡ್ಲಾ ಮಕ್ಕಳಿರ್ದು ರಂಗ ಸಂಗೀತ ಬೊಕ ಜನಪದ ಪದ ಮೂಡ್ದು ಬರ್ತಂಡು. ದಸರಾ ವೈಭವದ ಮಂಟಪಡು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕುಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಇಂಚ ನವದುರ್ಗೆ, ಆದಿಶಕ್ತಿ ಬೊಕ ಬರೋದಪ್ಪೆ, ವಾಣಿ ಸರಸ್ವತಿ, ಶ್ರೀ ಶಾರದಾಂಬೆನು ಊರು ಪರವೂರಿರ್ದ ಭಕ್ತಿರ್ತುವುದು ಕಣ್ಣು ದಿಂಜವಂಡಿರ. ರಾತ್ರದ ಶ್ರೀದೇವಿ ಪುಷ್ಪಾಲಂಕಾರ ಮಹಾಪೂಜೆ ಅದು ದೇವಿಯರ್ನ ಬಲಿ ಉಚ್ಚಯ ನಡತಂಡು. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರ್ಕಾರ್ಯರು ಎಚ್.ಎಸ್. ಸಾಯಿರಾಮ್, ಒತ್ತು ಗುರ್ಕಾರ್ತಿ ಊರ್ಮಿಳಾ ರಮೇಶ್ ಕುಮಾರ್, ಕಾರ್ಯಂತರ ಮಾಧವ ಸುವರ್ಣ, ಪಣವದ ಅಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ, ರವಿಶಂಕರ ಮೇಜರ್, ಜಗದೀಪ್ ಡಿ ಸುವರ್ಣ, ಎಂ ಶೇಖರ ಪೂಜಾರಿ, ಸಂತೋಷ್ ಕುಮಾರ್ ಜೆ ಇಂಚ ಟ್ರಸ್ಟಿಲು ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ, ಜತೆ ಗುರ್ಕಾರ್ದಿ ಡಾಕ್ಟರ್ ಬಿ.ಟಿ. ಸಾಲ್ಯಾನ್, ಒತ್ತು ಗುರ್ಕಾರ್ಯರು ಡಾಕ್ಟರ್ ಬಿ.ಜಿ. ಸುವರ್ಣ, ರಡ್ಡು ಸಮಿತಿರನ ಸದಸ್ಯರ್ಬಕ ಊರು ಪರ ಊರ್ಲೆನ ಭಕ್ತರು ಪಾಲ್ಗೊಂಡಿರು. ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ದಾಟ ಹೊಂಟೇವು ಕಡಲ ತೆಪ್ಪ ಹತ್ತಿ ಸಣ್ಣ ತೆಪ್ಪ ಹತ್ತಿ ದಾಟ ಹೊಂಟೇವು ಕಡಲ ತೆಪ್ಪ ಹತ್ತಿ ಸಣ್ಣ ತೆಪ್ಪ ಹತ್ತಿ ದಾಟ ಹೊಂಟೇವು ಕಡಲ ನಾವು ತೆಪ್ಪ ಹತ್ತಿ ದಾಟ ಹೊಂಟೇವು ಕಡಲ ಬೆಳಗ ಕನಸೀಗ ಸೂರಿ ಒಳಗ ಮನೆಯೊಳಗ ಎಂತ ಬೆಳಗ. UR ಫೌಂಡೇಶನ್ದ ನಿಲೆಟ್ ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ PL ಧರ್ಮಿರಿಗೆ ಮೆಚ್ಚುಗೆ ಸಂದಾವನ ಕಾರ್ಯಕ್ರಮ ದೇರ್ಲಕಟ್ಟೆದ UR ಕಂಪೌಂಡ್ நடத்தண்டு. ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ PL ಧರ್ಮ ಮೇರೆಗೆ ಮೆಚ್ಚುಗೆ ಸಂದಾವನ ಲೇಸನ ದೇರ್ಲಕಟ್ಟೆದ UR ಕಂಪೌಂಡ್ UR ಫೌಂಡೇಶನ್ ಅಟ್ಟಣೆ ಮಲ್ತದಿತ್ತಂಡ. UR ಫೌಂಡೇಶನ್ ಗುರ್ಕಾರ್ಯರು ಉಸ್ಮಾನ್ MA, GA ಚಾರಿಟೇಬಲ್ ಟ್ರಸ್ಟ್ ಗುರ್ಕಾರ್ಯರು GA ರಫೀಕ್, AM ಫ್ಯಾಮಿಲಿದ ಹಿರಿಯರು ಶರೀಫ್ ಮಲಾರ್ ಇಂಚ ಭಿನ್ನರಿತದ ಪ್ರೊಫೆಸರ್ PL ಧರ್ಮೆರೆಗೆ ಮೆಚ್ಚುಗೆದ ಸಮ್ಮನದ ಮರ್ಯಾದೆ ಮಲ್ತೆರ. ಪಂಜಿಮುಗೇಡ್ದ ರಿಫಾಯಿಯಾ ಮದರಸ ಮಾಸ್ಟರ್ ರಿಯಾಜ್ ಮದನಿ ಬಂಟ್ವಾಳ, SCDCC ಬ್ಯಾಂಕ್ ಮ್ಯಾನೇಜರ್ ಹೈದರ್ ಅಲಿ, AM ಮದನಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರ್ ಅಬ್ದುಲ್ ಅಜೀಜ್, ಹನೀಸ್ ಪಕ್ಕಲಡ್ಕ, MS ಜೈದುದ್ದೀನ್ ಪುತ್ತಿಗೆ, ಇಬ್ರಾಹಿಂ ಮುಂಟೆ ಪದವು ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕದ ಒತ್ತು ಗುರ್ಕಾರ್ಯರು ಆರಿಫ್ UR, ಅಬ್ದುಲ್ ಅಜೀಜ್ ಕಟ್ಟೆ, GM ಇಮ್ರಾನ್ ಬಾಂಬಿಲ, ಫಯಾಜ್ GA, UR ಫೌಂಡೇಶನ್ ಸದಸ್ಯರು ಸಫಾನ್ UR ಬಕ ಇರ್ಷಾದ್ UR ಕಾರ್ಯಕ್ರಮಟು ಪಾಲ್ಗೊಂಡಿರು. ಪುತ್ತೂರುಡು ಕರಿನ 7 ವರ್ಷಲಿಡ್ದು ಪಿಲಿಯೇಸ ಪಾಡುನ ಕಲ್ಲಿಗ ಟೈಗರ್ಸ್ ಕೂಟದಕ್ಲು ಮಾರ್ನಿಮಿಗೆ ಪಿಲಿಯೇಸ ಪ್ರದರ್ಶನ ಕೊಡ್ದು ಒಟ್ಟು ಸೇರ್ನ ಕಾಸನ ಜನಪರ ಕಾರ್ಯಲೆಗ್ ಗಳಸೊಂದುಂಡು. ಇತ್ತೆ ಆಪಗೇಟ್ ಒಂಜಿ ವರದಿ. 2023 ನವೆಂಬರ್ ತಿಂಗಳು ಕರೆದು ಪೋಯಿನ ಪುತ್ತೂರ್ದ ಅಕ್ಷಯ ಕಲ್ಲೇಗ ಪನ್ಪನ ಜವನೆ ಕಲ್ಲೇಗ ಟೈಗರ್ಸ್ ಪನ್ಪನ
ಪಿಲಿಯಸದ ಕೂಟ ಒಂಜಿನ ದೋಸ್ತಿಲೆನ ಒಟ್ಟು ಸೇರ್ತು ಕಟ್ಟದಿತ್ತೆರ 10 ಸದಸ್ಯರೆಡ್ದು ಶುರುವಾಯಿನ ಪಿಲಿಯಸದ ಕೂಟೊಡಿತ್ತೆ 140 ಜನ ಸದಸ್ಯರುಲ್ಲೆರ ವರ್ಷಲ ಪಿಲಿಯಸ ಕೂಟನು ಸಜ್ಜಿ ಮಲ್ತದ ಮಾರ್ನಿಮಿದ ದಿನ ಮುಟ ಪುತ್ತೂರು ಬೊಕ್ಕ ಜಿಲ್ಲೆ ದೊರ್ಮೆಡು ಕೊನದು ಪ್ರದರ್ಶನ ಕೊರೊಂದುಂಡು ಕರಿನ 7 ವರ್ಷಲೆಡ್ದ ಪ್ರದರ್ಶನ ಕೊರೊಂದುಪ್ಪನ ಕಲ್ಲಿಗ ಟೈಗರ್ ಸಂಪಾದನೆದ ಒಂಜಿ ಪಾಲನ ಸಮಾಜಗಾದ ಕೊರೊಂದುಂಡು ಸಾರ್ವಜನಿಕರ ಶುದ್ಧ ಪರ್ಪನ ನೀರು ಉಸರಿ ಜನ್ನ ಜನಕ್ಲೆನ ಕುಟುಂಬಗು ಪಣವು ಸಾಯ ಬರವು ಕಲ್ಪರೆ ಸಾಧ್ಯ ಜಾನಿನಕ್ಲೆಗ ಧರ್ಮ ಕಲ್ಪವನ ಇಂಚ ಸಮಾಜ ಸೇವಾ ಕಾರ್ಯಲೆನು ಮಲ್ತೊಂದುಂಡು ಈ ಸರ್ತಿ ದಲಿತ ಬಡವೇರ್ನ ಕುಟುಂಬ ಒಂಜೇಕ ಇಲ್ಲು ಕಟ್ಟಾದು ಕುರ್ಪನ ಯೋಜನೆ ಪಾಡ್ದಿರ ಅಂಚಾದ ಗಡ್ತಿಡು ಪ್ರದರ್ಶನಗು ಜೈದಿನ ಕಲ್ಲೇಗ ಪಿಲಿಕ ಭಾರಿ ಜನ ಬಿರಿಸಾಯ ತೆಕ್ಕದಂಡ ಶಾಲೆಗೆ ಹೋದಾಗ ವೇಷ ಮಾಡೋದು ಇತ್ತೇರಿ ಐದು ಬುಕ್ಕ ಒಂದೇ ಸಮಯ ಕರೀದು ಆಗ್ಲ ಒಂಜಿ ಪಿಳಿ ತಂಡ ಕಟ್ಟೋಡು ಪಂಡದು ಮಲ್ತೇರಿ ಅಂದರೆ ಮಲ್ತದ್ದು 1 ವರ್ಷ 2 ವರ್ಷ ಪನಿ ಎಲ್ಲೆಡೆ ಮಲ್ತೇರಿ 3ನೇ ವರ್ಷ ಪನಿ ಜಾಸ್ತಿ ಆಂಡು 4ನೇ ವರ್ಷ ಬುಕ್ಕ ಒಂಜಿ 10-25 ಪಿಲಿ 25 ಪಿಲಿ ಮಲ್ತೇರಿ ಐದು ಬುಕ್ಕ ಆದಿನ ವರ್ಷ ಒಂದು 75 ಪಿಲಿ ಹರಿ ವರ್ಷ 75 ಮಲ್ತೇರಿ ಅಲ್ಲ ಈ ಸರಿ 100 ಪಿಲಿ ಜಪ್ಪುಡು ನಾನು ನಿರೀಕ್ಷೆ ಇತ್ತು ಈ ಸರಿ 100 ಜಾಸ್ತಿ 140 ಪಿಲಿ ಒಂದು ಮಲ್ತೇರಿ ಶಿರೂರು ಗಂಗಾವಳಿ ಸುದೆಟ್ಟು ಮುರ್ಕುದಿನ ಲಾರಿ ಡಿತ್ತಿನ ಡ್ರೈವರ್ ಕೇರಳದ ಅರ್ಜುನನ ನಾಡುಪತ್ತೆರೆ ಭಾರೀ ಪ್ರಯತ್ನ ಮಲ್ತಿದಿನ ಈಶ್ವರ ಮಳ್ಪೆರನ ಸಂಸಾರದ ಸ್ಥಿತಿಗತಿ ತೂದು ಕೇರಳದ ಉದ್ಯಮಿ ನಾಸಿರ್ ಮಾನುಕ್ಕ ಪನ್ಪನಾರ್ ಇಲ್ಲು ಕಟ್ಟಾದು ಕೊರಿಯರ ದುಂಬು ಬೈದೇರು ಶಿರೂರುಡು ಗುಡ್ಡೆ ಚರಿದ ಗಂಗಾವಳಿ ಸುದೆಟ್ಟು ಮುರ್ಕುದಿನ ಕೇರಳದ ಅರ್ಜುನ್ ಪನ್ಪನ ಡ್ರೈವರ್ ಇತ್ತಿನ ಲಾರಿ ಬೊಕ್ಕ ಅರ್ಜುನನ ಪುನ ಎಲ್ಪತ್ರಡ್ದಿ ನೋಡ್ದು ಬೊಕ್ಕ ತೂಜಿದಿತ್ತಂಡ ಅರ್ಜುನನ್ ನಾಡುನ ಮಾತಾ ಪ್ರಯತ್ನಲ ಸೋಪನಗ ಆಪತ್ ಬಾಂಧವೆ ನೀರಡು ಮುರ್ಕುನ ಬಿಡ್ಸೆ ಈಶ್ವರ ಮಲ್ಪೆ ಸುದೆಟ್ಟು ಮುರ್ಕುದ ಬಾರಿ ನಾಡ್ದಿರ ಬಾರಿ ನೀರಿತ್ತಂಡಲ ಜೀವದ ಅಂಗು ಬಿಡ್ದು ಅರ್ಜುನ್ಗಾದ ನಾಡ್ದಿರ ತೋಜಂದೆ ಆತಿನ ಅರ್ಜುನನ್ ನಾಡ್ದು ಎಲ್ಲೆಡೆ ಮುಟ್ಟವನ ಪ್ರತಿಜ್ಞೆಲ ಮಲ್ತದಿತ್ತೆರ 72 ದಿನ ಕರೆದು ಪುನತಿಕ್ಕದ ಐನ ಕೇರಳದ ಅರ್ಜುನನ ಇಲ್ಲಡೆ ಎತ್ತಾದು ಬೈದೇರ ಅರನ ಸೇವೆಗಿತ್ತ ಕೇರಳದ ಜನ ಮಲ್ಲ ಕೊಡುಗೆ ಕೊಡ್ತೇರ ಉದ್ಯಮಿ ನಾಸಿರ್ ಮಾನುಕ್ಕ ಪನ್ಪನಾರ್ ಈಶ್ವರ್ ಮಲ್ಪೆರನ ಇಲ್ಲಲ್ದ ಸ್ಥಿತಿಗತಿ ತೂದು ಅರೆಗ ಹೊಸ ಇಲ್ಲು ಕಟ್ಟಾದು ಕೊರಿಯರ ತೀರ್ಮಾನ ಮಲ್ತದೇರ ಬಡ ಪತ್ತದ ನಡುಟ್ಲ ಈಶ್ವರ ಮಲ್ಪೆರನ ಸಮಾಜ ಸೇವೆನ ಗುಡ್ತ ಮಲ್ತಿನ NRI ಉದ್ಯಮಿ ನಾಸಿರ್ ಮಾನುಕ್ಕ ಇಲ್ಲು ಕಟ್ಟದು ಕೊರಿಯರ ದುಂಬು ಬತ್ತಿನವು நிஜவாத்லா புகர்னா சங்கத்தியாதுண்டு எனக்கு ஒரு படவனாயிட்டு எனக்கு ஒரு வீடு வெற்றி கொடுக்கணும்னு சொல்லிட்டு അവർക്ക് ഇവിടെയുള്ള എല്ലാവർക്കും ഞാൻ അവർക്ക് പിന്നെ ഞാൻ കൈക്കുമ്പോൾ ഇതൊരു ഞാൻ കഷ്ടത്തിലുള്ള ആൾക്കാർക്ക് നമ്മളെ ഈ കേരളത്തിലെ ഉള്ള ആൾക്കാർ ഞാൻ വേലയല്ല അത് എന്റെ കർത്തവ്യ അത് ചെയ്ത് ഒരു സമാജ സേവക എന്റെ വീട് ചിന്നതായിട്ട് എന്റെ കുട്ടികളെ കണ്ട് ആ 3 കുട്ടികൾ അങ്ങനെ ഉണ്ട് അതിനെ അവർ എനിക്കൊരു ചിന്ന വീട് കട്ടിക്കൊടു ಇದಕ್ಕೆಲ್ಲ ಅವ್ರಿಗೆಲ್ಲ നല്ല ഓട്ടെന്ന് ഞാൻ കേൾക്കുന്നു നാസിർ മോഹൻ അവർക്കെಲ್ಲ ಸಾರ್ವಜನಿಕ ಶ್ರೀ ಶಾರದೋತ್ಸವ ಆಚರಣಾ ಸಮಿತಿ ಸಿದ್ದಕಟ್ಟೆ ವಲಯದ ನಿಲೆಟ್ 2 ದಿನ ನಡೆತಿನ ಸಿದ್ದಕಟ್ಟೆ ದಸರಾ 2024 ಗುರುವಾರ ರಾತ್ರಿ ಶ್ರೀ ಶಾರದಾಂಬೆನ ಶೋಭಾಯಾತ್ರೆ ನಡಪಾಯಿರು ಬರುವುದ ಯಜಮಾಂತಿ ಬ್ರಹ್ಮನ ರಾಣಿ ಸಂಗೀತ ಶಾರದೆ ಶ್ರೀ ಸರಸ್ವತಿ ಅಪ್ಪೆನು ಮಾರ್ನಿಮಿದ ಮೂಲ ನಕ್ಷತ್ರಡು ಆರಾಧನೆ ಮಲ್ಪುನ ಸಂಪ್ರದಾಯ ಮಾರ್ನಿಮಿದ ಉಚ್ಚೇಡು ನಡೆದು ಬೈದಂಡ ಮೂಲ ನಕ್ಷತ್ರದಾನಿ ಬೂಕ್ಲಿಗೆ ಪೂಜೆ ಮಲ್ಪನ ಜೋಕ್ಲಿಗೆ ಬರವು ಕಲ್ಪರೆ ಸುರುಮಲ್ಪವನ ಶಾರದಾ ಪೂಜೆ ಇಂಚ ಬೇತೆ ಬೇತೆ ಕಾರ್ಯಕ್ರಮಲೇನು ನಡಪಾವಿರ ಶಾರದಾ ಮೂರ್ತಿ ಪ್ರತಿಷ್ಠೆ ಮಲ್ಪನಕ್ಲು ಮೂಲ ನಕ್ಷತ್ರದಾನಿ ವಾಗೇಶ್ವರಿ ವಾಗ್ದೇವಿ ಶ್ರೀವಾಣಿ ಪನ್ಪನ ಪುದರುಪ್ಪನ ಶ್ರೀ ಸರಸ್ವತಿ ದೇವಿನ ಮಣ್ಣದ ಮೂರ್ತಿ ಪ್ರತಿಷ್ಠೆ ಮಲ್ತದ ಒಂಜಿ 2 ಮೂಜಿ ಹತ್ತಂಡ ವಿಜಯದಶಮಿ ಮುಟ್ಟ ಇಸೇಸ ಆರಾಧನೆ ಮಲ್ತದ ಅಕೇರಿಗೆ ಗಡ್ದದ ಮೆರವಣಿಗೆ ನಡಪಾದ ಮೂರ್ತಿನ ನೀರಿಗೆ ಬಿಡುಪೇರ ಬಂಟ್ವಾಳ ತಾಲೂಕದ ಸಿದ್ದಕಟ್ಟೆ ವಲಯದ ಶ್ರೀ ಶಾರದೋತ್ಸವ ಆಚರಣಾ ಸಮಿತಿ ಕೇಂದ್ರ ಮೈದಾನುಡು ಸಿದ್ದಕಟ್ಟೆ ದಸರಾ 2024 2 ದಿನ ನಡಪಾದು ಗುರುವಾರ ಬೈಯಗ ಶೋಭಾಯಾತ್ರೆ ಅಟ್ಟಣೆ ಮಲ್ತದಿತ್ತೇರ ಶಾರದಾ ಮಂಟಪಡು ಉಚ್ಚಯದ ಅಕೇರಿದ ಪೂಜೆ ಮಲ್ತದ ಭಕ್ತರ ಪುಗೆಲು ಕುಡ್ದು ಶಾರದಾ ಮೂರ್ತಿನ ಪಿದೈ ಕನತದ ಕರೆಂಟ್ ಪ್ರಭಾವಳಿದ ಟ್ರಕ್ ಕುಲ್ಲಾದ ಮೆರವಣಿಗೆ ಪಿದಾಡಂಡ ಕೊಂಬು ಕೇರಳದ ಚಂಡವಾದ್ಯ ಮೇಳ
ಗೊಂಬೆ ನಲಿಕೆ ಬೇತೆ ಬೇತೆ ಟ್ಯಾಬ್ಲೋ ನಲಿಕೆ ಭಜನದ ಒಟ್ಟಿಗೂ ಶೋಭಾಯಾತ್ರೆ ನಡೆತಂಡು ಊರು ಪರ ಊರ್ಲೆನ ಭಕ್ತರು ಸಾರ್ವಜನಿಕ ಶ್ರೀ ಶಾರದೋತ್ಸವ ಆಚರಣಾ ಸಮಿತಿ ಸಿದ್ದಕಟ್ಟೆ ವಲಯದ ಪದಾಧಿಕಾರಿಗಳು ಸದಸ್ಯರು ಮೆರವಣಿಗೆಡು ಪಾಲ್ಗೊಂಡಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.